ಸಮಾಜ ಸೇವಕ ಆಪತ್ ಬಾಂಧವ ಆಸಿಫ್ ಅವರ ಮೇಲೆ ಪಾನಮತ್ತ ಮಂಗಳಮುಖಿಯರಿಂದ ಹಲ್ಲೆಯ ಯತ್ನವನ್ನ ಮಾಡಲಾಗಿದೆ. ವಿವಾದಿತ ರಾಷ್ಟ್ರೀಯ ಹೆದ್ದಾರಿ 66ರ ಎನ್ಐಟಿಕೆ ಅಕ್ರಮ ಟೋಲ್ ಗೇಟ್ ಸುಲಿಕೆಯ ವಿರುದ್ಧ ಧ್ವನಿ ಎತ್ತಿರುವ ಆಸಿಫ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಅಹೋರಾತ್ರಿ ಪ್ರತಿಭಟನೆ ನಿನ್ನೆ 9ನೇ ದಿನಕ್ಕೆ ಕಾಲಿಟ್ಟಿದ್ದು, ಪ್ರತಿಭಟನಾಕಾರರು ಪ್ರತಿಭಟನೆ ಮುಗಿಸಿ ವಿಶ್ರಮಿಸುವವರೆಗೆ ಕಾದು ಕುಳಿತಂತಹ ಪಾನಮತ್ತ ಮಂಗಳಮುಖಿಯರು ಹಲ್ಲೆಗೆ ಯತ್ನಿಸಿದ್ದಾರೆ. ಮಾತ್ರವಲ್ಲ, ಗುಪ್ತಾಂಗ ತೋರಿಸಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಟೋಲ್ ಗೇಟ್ ತೆಗೆಯೋದಕ್ಕೆ ನೀನ್ ಯಾರು, ನೀನು ಆಂಬ್ಯುಲೆನ್ಸ್ ಡ್ರೈವರ್ ಅಂತ ಹೇಳಿದ್ದಾರೆ. ಸ್ಥಳದಲ್ಲಿ ಪೊಲೀಸರು ಇದ್ರೂ ಕೂಡ ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿ ಮಂಗಳಮುಖಿಯರ ವರ್ತನೆ ಕಂಡು ಬರ್ತಾ ಇತ್ತು. ಈ ವೇಳೆ ಆಸಿಫ್ ಅವರು ಫೇಸ್ಬುಕ್ ಲೈವ್ ಬಂದಿದ್ದಾರೆ. ಅದನ್ನ ಗಮನಿಸಿ ಅಭಿಮಾನಿಗಳು, ಸ್ಥಳೀಯರು ಪ್ರತಿಭಟನಾ ಸ್ಥಳಕ್ಕೆ ಬಂದಾಗ ಮಂಗಳಮುಖಿಯರು ಎಸ್ಕೇಪ್ ಆಗಿದ್ದಾರೆ. ಘಟನೆ ಕುರಿತು ಆಪತ್ ಬಾಂಧವ ಆಸಿಫ್ ಪ್ರತಿಕ್ರಿಯೆ ನೀಡಿದ್ದು, ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಇಲ್ಲಾಂದ್ರೆ ತಾಳ್ಮೆ ಪರೀಕ್ಷೆ ಮಾಡಬೇಡ ಗೊತ್ತಾಯ್ತಲ್ಲ. ನಿನಗೆ ಆ ರೂಪ ದೇವರು ಕೊಟ್ಟಿದ್ದಾನೆ ಅಂತ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೇನೆ. ಅವರನ್ನು ಕಳಿಸಿದ್ದಾರೆ, ನೀವ್ಯಾಕೆ ಸುಮ್ಮನೆ ಎಂತದ್ದು? ಅವ್ರನ್ನ ಕಳಿಸಿ ಹೋಗ್ಲಿ, ಅವರು ಮತ್ತೆಂತ ಅವರು ಇಲ್ಲಿ ನಿಂತ್ಕೊಂಡು ಕಳಿಸಿ ಅವರನ್ನು. ಅವ್ರಿಗೆ ಹೇಳಿದ್ದಾರು, ನನ್ನ ಬಯಕಟ್ಟು ಹೇಳಿದ್ದಾರು, ನನಗೆ ಆಶ್ರಮ ಉಂಟು, ಆಂಬುಲೆನ್ಸ್ ಉಂಟು, ಇದು ಕೆಲಸ ಮಾಡುದು ಅಂತ ಅವ್ರಿಗೆ ಹೇಳಿದ್ದಾರು. ಮತ್ತೆ ಇವ್ರಿಗೆ ಯಾರಿದೆ ಹೇಳಿದ್ದು? ಕಾಣ್ತಾ ಇಲ್ಲ. 12:30 ಅವರನ್ನ ಕಳಿಸಿ. ಅವರು ಇಲ್ಲಿ ಹೋರಾಟದ ವೇದಿಕೆ ಬರ್ಲಿಕ್ಕೆ ಯಾರು, ಇಲ್ಲಿ ಬರ್ಲಿಕ್ಕೆ ಅವಕಾಶ ಕೊಟ್ಟದ್ದು ಯಾರು? ಅವರನ್ನ ಇಲ್ಲಿ ಕೇಳಿ, ಅವರನ್ನ ಓಡಿಸಿ. ಓಡಿಸಿ ಅವ್ರನ್ನ. ನಾನು ಅವರು ಇಲ್ಲಿ ಇಷ್ಟು ಜನ ಈ ರಾತ್ರಿಗೆ ಏನ್ ಮಾಡುದು? 12 ಗಂಟೆ ರಾತ್ರಿ ಆಗಿದೆ. 12:30 ಅವ್ರು ಇಲ್ಲಿ ಏನ್ ಮಾಡುದು? ಅವ್ರಿಗೆ ಇಲ್ಲಿ ಕೆಲಸ ಏನು? ಈ ಟೋಲ್ ಗೇಟ್ ಅನ್ನ ನೆಲಸಮ ಮಾಡುವವರೆಗೂ ನಾವು ನಿದ್ರಿಸುವುದಿಲ್ಲ, ಇದು ಖಂಡಿತ. ನೋಡಿ, ಇವರನ್ನ ಯಾರು ಇಲ್ಲಿ ಕರ್ಕೊಂಡ್ ಬಂದಿದ್ದು? 50ಕ್ಕಿಂತ ಅಧಿಕ ಜನರು ಇದ್ದಾರೆ. ಇಲ್ಲಿನ ಪೊಲೀಸರು ಅವ್ರಿಗೆ ಏನು ಮಾಡುವ ಹಾಗೆ ಇಲ್ಲ, ಇಲ್ಲಿ ಏನು ಮಾತಾಡುವ ಹಾಗೆ ಇಲ್ಲ. ಹಾಗಾದ್ರೆ ನ್ಯಾಯ ಎಲ್ಲಿದೆ? ಯಾರು ಇದಕ್ಕೆ ಎಲ್ಲ ಹೊಣೆ? ಯಾರು ಇದಕ್ಕೆಲ್ಲ ಹೊಣೆ? ದಿನಪ್ರತಿ 9 ದಿವಸದಿಂದ ಇದರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇಲ್ಲಿನ ಚಕ್ಕಗಳ ವಿಷಯದಲ್ಲೂ ಹೇಳ್ತಾ ಇದ್ದೇನೆ, ಇಲ್ಲಿನ ಟೋಲ್ ಗೇಟ್ನ ವಿಷಯದಲ್ಲಿ ಹೇಳ್ತೇನೆ, ಇನ್ನು ಮುಂದೆ ಹೇಳ್ತಾ ಇದ್ದೇನೆ. ಆದರೆ ಇಷ್ಟೊಂದು ಜನರನ್ನು ಒಗ್ಗಟ್ಟಾಗಿ ಇಲ್ಲಿ ಕಳಿಸಿದವನು ಯಾರು? ಇದಕ್ಕೆ ಪೊಲೀಸರು ಉತ್ತರ ಕೊಡಬೇಕು. ನನಗೆ ಇದಕ್ಕೆ ಪೊಲೀಸರು ಖಂಡಿತವಾಗಿ ಉತ್ತರ ಕೊಡಬೇಕು. ಯಾರು ಅವರನ್ನು ನಮ್ಮ ಬಯೋಡಾಟಾ ಕೊಟ್ಟು ಇಲ್ಲಿ ಕಳಿಸಿದ್ದು? ನಮ್ಮ ಉದ್ದಿಮೇನು, ನಾವು ಏನು ಮಾಡ್ತೇವೆ, ನಮ್ಮ ಹೆಸರೇನು, ಪ್ರತಿಯೊಂದನ್ನು ಅವರು ಹೇಳಿದ್ದಾರೆ. ವಿಡಿಯೋ ಸಮೇತ ಇಲ್ಲಿ ಜನರಿಗೆ ಕಾಣ್ತಾ ಇದೆ. ಖಂಡಿತವಾಗಿ ಇದೆಲ್ಲ ಅವರಿಗೆ ಹೇಗೆ ಗೊತ್ತು? ಬಯಲು ಸೀಮೆಯಿಂದ ಬಂದಂಥವರಿಗೆ. ನಮ್ಮನ್ನು ನೋಡಿ ಇಲ್ಲ, ಮಾತಾಡುವಿಲ್ಲ. ಇವತ್ತು ಏಕಾಏಕಿ ಗುಂಪಾಗಿ ಬಂದು ಎಲ್ಲ ಬತ್ತಯಾಗಿ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿನ ಸಂಸ್ಕೃತಿ ಏನಾಗಿರ್ಬೋದು? ಸಮಾಜ ಸೇವಕ ಆಪತ್ ಬಾಂಧವ ಆಸಿಫ್ ಅವರ ಮೇಲೆ ನಿನ್ನೆ ರಾತ್ರಿ ಪಾನಮತ್ತ ಮಂಗಳಮುಖಿಯರು ಅಟ್ಯಾಕ್ ಮಾಡಿದ್ದಾರೆ. ಏನು ಪ್ರಯತ್ನ ಮಾಡಿರುವಂತದ್ದು, ಹಲ್ಲೆಗೆ ಯತ್ನ ಮಾಡಿರುವಂತದ್ದು. ಟೋಲ್ ಗೇಟ್ನಲ್ಲಿ ಏನು ಅಕ್ರಮ ಟೋಲ್ ಗೇಟ್ ಸುಲಿಕೆ ವಿರುದ್ಧ ಆಸಿಫ್ ಅವರು ಪ್ರತಿಭಟಿಸ್ತಾ ಇದ್ರು. ಸೊ ಈ ಸಂದರ್ಭ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮುಗಿಸಿ ವಿಶ್ರಮಿಸುವವರೆಗೆ ಕಾದು ಕುಳಿತಂತಹ ಪಾನಮತ್ತ ಮಂಗಳಮುಖಿಯರು ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಯಾಕೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ, ಏನು ಆಸಿಫ್ ಅವರ ಮೇಲೆ ಕೋಪ, ಈ ಕುರಿತು ಸ್ಪಷ್ಟವಾಗಿ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ನೇರವಾಗಿ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಆಸಿಫ್ ಅವರು. ಆಸಿಫ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಆಸಿಫ್ ಅವರೇ, ಎಕ್ಸಾಕ್ಟ್ ಆಗಿ ಏನಾಯ್ತು ನಿನ್ನೆ ರಾತ್ರಿ? ಯಾಕೆ ನಿಮ್ಮ ಮೇಲೆ ಹಲ್ಲೆ ಆಯ್ತು? ಮಂಗಳಮುಖಿಯರಿಗೆ ನಿಮ್ಮ ಮೇಲೆ ಏನ್ ಕೋಪ? ಕಳೆದ 9 ದಿನಗಳಿಂದ ಇವತ್ತಿಗೆ 10ನೇ ದಿವಸದ ಹೋರಾಟ ಪ್ರಾರಂಭಿಸಿದ್ದೇವೆ, ಅಹೋರಾತ್ರಿ ಹೋರಾಟ. ನನ್ನ ಎರಡು ಇಲ್ಲಿ ಬೇಡಿಕೆ ಇರೋದು, ಒಂದು, ಇಲ್ಲಿಂದ ಮಂಗಳಮುಖಿಯರನ್ನ ಒದ್ದೋಡಿಸಬೇಕು. ಇಲ್ಲಿ ಅವರು ಮಾಡುವಂತಹ ಬಹಳ ಕೀಟಲಗಳೇನಿದೆ ಅಂತ ಹೇಳಿದ್ರೆ ಮೇಡಮ್, ಒಂದು ಕಡೆ ನಾವು ಇಲ್ಲಿ ಕೊಡುವಂತಹ ಟೋಲ್ ಗೇಟ್ ನವರ ಒಂದು ಕಿರುಕುಳ, ಇವರು ಲೂಟಿ ಮಾಡುವಂತದ್ದು ಒಂದು. ಇನ್ನೊಂದು ಕಡೆ ಇವರು ಬರುವಂತಹ ಫ್ಯಾಮಿಲಿಗಳೇನಿದ್ದಾರೆ, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರು, ಈ ಭಾಗದ ಎಲ್ಲ ಸರ್ವಧರ್ಮೀಯರು ಬರುವಾಗ ಅವರ ಕಾರಿಗೆ ನಿಲ್ಲೋದು, ಅವರ ಕಾರಿಗೆ ಗಾಜಿಗೆ ಹೊಡೆಯೋದು, ಅವರ ಗಾಜನ್ನ ಬಡಿಯೋದು. ಒಂದು ವೇಳೆ ನೀವು 10 ರೂಪಾಯಿ ದುಡ್ಡು ಕೊಟ್ರೆ ಅವರಿಗೆ ಅದು ಸಾಕಾಗುದಿಲ್ಲ. ಆ ಸಂದರ್ಭದಲ್ಲಿ ಅವರು ತನ್ನ ಗುಪ್ತಾಂಗವನ್ನು ಎತ್ತಿ ತೋರಿಸುವಂತದ್ದು, ಇಂತಹ ಎಲ್ಲ ಇಲ್ಲಿ ಈ ಒಂದು
ಸಂಸ್ಕೃತಿಯನ್ನ ಮರೆತು ಇಲ್ಲಿ ಅವರ ಒಂದು ದುರ್ವರ್ತನೆಯನ್ನ ತೋರಿಸುವಂತದ್ದು, ಇದನ್ನ ನಾನು ಖಂಡಿಸ್ತಾ ಇದ್ದೇನೆ. ನಾನು ಪದೇ ಪದೇ ಅವರ ಹೆಸರನ್ನು ಇಲ್ಲಿ ಎತ್ತಾ ಇದ್ದೇನೆ. ಒಂದು, ಎರಡನೇದು, ಇದು ನನಗೆ ನೇರವಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಟೋಲ್ನವರ ಎಲ್ಲ ಕುಮ್ಮಕ್ಕಿನಿಂದಲೇ ನೇರ ಅವರು ಇಲ್ಲಿಗೆ ಬಂದಂತದ್ದು ಮೇಡಮ್. ನಿನ್ನೆ ನೋಡಿ, ನಮ್ಮನ್ನ ಕಾಯ್ಲಿಕ್ಕೆ 24 ಗಂಟೆ ಇಲ್ಲಿ ಇಬ್ರು ಪೊಲೀಸರು ಇರ್ತಾರೆ, ಬೆಳಿಗ್ಗೆ ಇಬ್ರು ರಾತ್ರಿ ಇಬ್ರು. ಆದ್ರೆ ಇಲ್ಲಿ ಪೊಲೀಸರು ಇದ್ದಾರೆ, ಇಲ್ಲಿ ಜೀಪ್ ಇದೆ ಅಂತ ಗೊತ್ತಿದ್ದು ಕೂಡ ಅವರು ಮೊದಲೇನ್ ಮಾಡಿದ್ರು ಅಂದ್ರೆ, ಇಬ್ರು ಫಸ್ಟ್ ಗೆ ಬಂದ್ರು ಮೇಡಮ್. ಫಸ್ಟ್ ಗೆ ಬಂದು ಇಲ್ಲಿ ಮಾತಾಡಿ, ನಾನು ಯಾಕೆ ಇಲ್ಲಿ ಬಂದ್ರಿ ಅಂತ ಕೇಳುವಾಗ, ಇಲ್ಲ ನಾವು ಮನೆಗೆ ಹೋಗುವವರು ಅಂತ ಹೇಳಿದ್ರು. ನಾನು ಏನು ನಿಮ್ಮ ಕಂಪನಿ ಕೆಲಸ ಬಿಟ್ಟು ಹೋಗುದು ಅಂತ ಕೇಳಿದೆ. ಹಾಗೆಲ್ಲ ಹಾಗಾದ್ರೆ ನಾನು ಹುಡುಗನಂತ ತಕ್ಷಣ ಏನ್ ಮಾಡಿದೆ, ವಿಡಿಯೋ ಮಾಡು ಅಂತ ಹೇಳಿ ಅದೊಂದು 2 ನಿಮಿಷದ ವಿಡಿಯೋ ಕೂಡ ನಾವು ಮಾಡಿದೀವಿ. ಅವ್ರು ಬಂದದ್ದು, ಅವರು ಹೋಗಿ ಏನಿಲ್ಲ 2 ನಿಮಿಷ, ಒಂದು 3 ನಿಮಿಷದ ಅಂತರದಲ್ಲಿ ಒಂದು 10-15 ಜನರ ತಂಡವಾಗಿ ಅವರು ಬರ್ಬೇಕಾದ್ರೆ ಅವರು ಎಲ್ಲಿದ್ರು ಇವರು ಇಷ್ಟು ಸಮಯದಲ್ಲಿ 12:30 ಗಂಟೆ ರಾತ್ರಿ ಹೊತ್ತಲ್ಲಿ ಇಷ್ಟೊಂದು ಮಂಗಳಮುಖಿಯರಿ ಇಲ್ಲಿ ಅವ್ರಿಗೆ ಏನ್ ಕೆಲಸ ಮೇಡಮ್? ಇವರ ಊರಲ್ಲಿ ಇವ್ರು ಎಲ್ಲಿಂದ ಬಂದವರು? ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರೇ ಅಲ್ಲ. ಇವರಿಗೆ ಹಿಂದಿ ಮಾತಾಡೋರು ಇದ್ದಾರೆ, ಅದರಲ್ಲಿ ಕನ್ನಡ ಮಾತಾಡುವವರು ಇದ್ದಾರೆ. ಅವರನ್ನು ನೋಡುವಾಗ ನಿಜವಾಗಿ ನಾನು ಹೇಳ್ತೇನೆ, ಮಂಗಳಮುಖಿಯರಂದ್ರೆ ಅವರಿಗೆ ಒಂದು ನಯ ವಿನಯ ಅಂತ ಇರ್ತದೆ. ನೀವು ಎಲ್ಲಾದ್ರೂ ನೋಡಿರ್ಬೋದು ಮಂಗಳಮುಖಿಯರನ್ನ, ನಿಜವಾದ ಮಂಗಳಮುಖಿಯರನ್ನ. ಅವರಿಗೆ ದುಡ್ಡು ಕೊಟ್ಟರೆ ಅವರು 1 ರೂಪಾಯಿ ಹಣವನ್ನ ಕಚ್ಚಿ ಪ್ರಾರ್ಥನೆ ಮಾಡಿ ವಾಪಸ್ ಕೊಡ್ತಾರೆ, ಅಂತ ಮಂಗಳಮುಖಿಯವರು. ಇವರು ಎಣ್ಣೆ ಹೊಡೆದು ಫಿಟ್ ಆಗಿ ಇವರು ದಾಂಧಲೆ ಮಾಡುವಂತವ್ರು, ಗೂಂಡಾಗಿರಿ ಮಾಡುವಂತಹ ಇವರು ಮಂಗಳಮುಖಿಯರ ಹೆಸರಲ್ಲಿ ವೇಷಧಾರಿಗಳು ಇವರು. ನಿಜವಾಗಿ ಇವರು ಮಂಗಳಮುಖಿಯರಲ್ಲ. ಆದ್ರೆ ನಿನ್ನೆ ಅವರು ಬಂದು ನೇರವಾಗಿ ನನ್ನ ಹೇಳ್ತಾರೆ, ನೀನೊಂದು ಆಶ್ರಮ ಇದೆ, ನಿನ್ಗೆ ಆಂಬುಲೆನ್ಸ್ ಎಲ್ಲ ಇರ್ತೀಯ, ನೀನ್ ಏನ್ ಮಾಡ್ತೀಯ, ನಾಳೆ ನೋಡು ನಿನ್ನ ಟೆಂಟ್ ಅನ್ನು ನಾವು ಹರಿದಾಕ್ತೇವೆ, ನಾನು ನಿಮ್ಮನ್ನ ನಾಳೆ ಪೊಲೀಸ್ ಕೊಡ್ತೇವೆ. ಹಾಗಾದ್ರೆ ಇವರಿಗೆ ಯಾರು ಈ ಶಕ್ತಿ ಕೊಟ್ಟದ್ದು? ಯಾಕೆ ಪೊಲೀಸರು ಕೂಡ ನಿನ್ನೆ ಅವರಿಗೆ ಒಂದು ಲಾಠಿ ಹಿಡಿದು ಓಡಿಸುವಂತ ಪ್ರಯತ್ನ ಕೂಡ ಮಾಡಲಿಲ್ಲ. ನೀವು ಲೈವ್ ಅಲ್ಲಿ ನೋಡ್ಬೋದು. ಆ ಲಾಠಿ ಹಿಡಿದು ಬೇರೆ ಒಬ್ಬ ಸಾಧಾರಣ ವ್ಯಕ್ತಿ 12:30 ಗಂಟೆ ರಾತ್ರಿಗೆ ಹೋದ್ರೆ ಇವರು ಅವನಿಗೆ ದರ್ಪ ತೋರಿಸ್ತಾರೆ, ಅವನನ್ನು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಇರ್ತಾರೆ. ನಾನು ಇಲಾಖೆಗೆ ಇದು ಮಾಡುದಲ್ಲ, ಯಾಕೆ ಇವರಿಗೆ ಈ ರೀತಿ ಮಾಡಿದ್ದಾರೆ ಅಂತೇಳಿ ಇದು ಹಿರಿಯ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ನಾನು ನಿನ್ನೆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡುವಾಗ ಇನ್ಸ್ಪೆಕ್ಟರ್ ಫೋನ್ ಎತ್ತಿಲ್ಲ. ಯಾಕಂತ ಹೇಳಿದ್ರೆ ಮತ್ತೆ ಗೊತ್ತಾಯ್ತು ಅವ್ರು ಬ್ಯಾಂಗ್ಳೂರ್ಗೆ ಎಲ್ಲ ಹೋಗಿದ್ದಾರಂತೆ. ಒಳ್ಳೆಯವರು ಅವರು, ಪುನೀತ್ ಸರ್ ಅವರು ನನಗೆ ಹೇಳಿದ್ರು, ಯಾವ ರಾತ್ರಿ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಫೋನ್ ಮಾಡಿ ಅಂತ ಹೇಳಿದ್ರೆ. ಆದ್ರೆ ಇಲ್ಲಿ ಬರುವಂತಹ ಕೆಲಸ, ಇಲ್ಲಿ ಇರುವಂತಹ ಡ್ಯೂಟಿಯಲ್ಲಿ ಇರುವಂತಹ ಒಂದಷ್ಟು ಪೊಲೀಸರು ಇದ್ದಾರೆ. ಅದರಲ್ಲಿ 2 ಹೋಮ್ ಗಾರ್ಡ್ಸ್ ಇದ್ದಾರೆ, 1 ಪೊಲೀಸರು ಇದ್ದಾರೆ. ಅದು ಕೂಡ ಇವರು ಇಲ್ಲಿಯವರಲ್ಲ, ಬಿಜಾಪುರ ಆ ಕಡೆ ಪೊಲೀಸರು ಇಲ್ಲಿರೋದು. ಇಲ್ಲಿಯ ಗಂಧಗಾಲಿ ಅವರಿಗೂ ಗೊತ್ತಿಲ್ಲ. ಅಂತಹ ಒಂದು ವ್ಯಕ್ತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ನೋಡಿ. ನಾನು ಅವರು ಮಲಗಿದ ಫೋಟೋ, ಅವರು ಇಲ್ಲಿ ಮಲಗ್ತಾರೆ ರಾತ್ರಿ, ಅವರು ಮಲಗೋದು ಇಲ್ಲಿ, ಬೇರೆ ಏನು ಕೆಲಸ ಇಲ್ಲ. ಅದು ಫೋಟೋಸ್ ಕೂಡ ನಮ್ಮ ಹತ್ರ ಇದೆ. ಒಂದು ಕಾಯುವಂತಹ ಪೊಲೀಸರು ಹೇಗಿರ್ಬೇಕು, ನಮಗೆ ಇಲ್ಲಿ ಪ್ರೊಟೆಕ್ಟ್ ಇಲ್ಲ ಮೇಡಮ್. ನಮ್ಮ ಮೇಲೆ ಗಾಡಿ ಹರಿಸಿಕೊಂಡು ಹೋದ್ರು ಯಾರು ಇಲ್ಲಿ ಕೆಲವರಿಲ್ಲ. ನಿನ್ನೆ ಅಷ್ಟು ಜನ ರಾತ್ರಿ ಬಂದಿದ್ದಾರೆ, ಅವರನ್ನು ಒಂದು ಅರೆಸ್ಟ್ ಮಾಡಿದ್ದಾರೆ. ಮಂಗಳಮುಖಿಯರಿಗೆ ಒಂದು ಕಾನೂನು, ನಮ್ಗೆ ಒಂದು ಕಾನೂನ ಮೇಡಮ್? ಕಾನೂನು ಎಲ್ಲರಿಗೂ ಒಂದೇ ರೀತಿ ಅಲ್ಲ. ಇವ್ರು ಯಾಕೆ ಬಂದ್ರು, ನೀವು ಎಲ್ಲಿದ್ರಿ ಇಷ್ಟೊತ್ತಿಗೆ, ನಿಮಗೆ ಯಾಕೆ ಈ ಒಂದು ದಾಂಧಲೆ ಮಾಡ್ತಾ ಇದ್ದೀರಿ ಅಂತ ಕೇಳುವಂತ ಸೌಜನ್ಯ ಕೂಡ ಇಲಾಖೆಗೆ ಇಲ್ವಲ್ಲ? ನಾನು ತಕ್ಷಣ ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಪೊಲೀಸರನ್ನ ಕರೆಯಿರಿ, ಅವರನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ, ಮನೆಗೆ ನೆಂಟರು ಬಂದವರನ್ನು ಹೇಗೆ ಸತ್ಕರಿಸ್ತಾರೆ ಅದೇ ರೀತಿ ಸತ್ಕರಿಸ್ಕೊಂಡು ಅವರು ಓಡಿದ್ದಲ್ಲ ಮೇಡಮ್, ಅವರು ಪರಾರಿಯಾಗಿದ್ದಲ್ಲ. ನಿಮ್ಗೆ ಯಾರು ಮಿಸ್ಕೇರ್ ಕೊಟ್ಟಿದ್ದಾರೆ, ಅವರನ್ನ ಇದೇ ಪೊಲೀಸರಲ್ಲಿ ಕರ್ಕೊಂಡು ಹೋಗಿ ಬಿಟ್ಟದ್ದು ಈಗೂ ಉಂಟಾ? ಇದು ಒಂದು ಕಾನೂನ? ಹಾಗಾದ್ರೆ ಇದಕ್ಕೆಲ್ಲ ಕುಮ್ಮಕ್ಕು ಕೊಡುವವರು ಯಾರು? ಇವರು ಒಬ್ಬೊಬ್ರು ದಿನಕ್ಕೆ, ಇವರ ರಾತ್ರಿ ಹೊತ್ತಲ್ಲಿ ಇವರ ಕೆಲಸ ಏನು ಗೊತ್ತುಂಟ ಮೇಡಮ್? ಲಾರಿ ಡ್ರೈವರ್ಗಳನ್ನ ನಿಲ್ಲಿಸಿ ಅವರಲ್ಲಿ ಇವರು ಹನಿ ಟ್ರ್ಯಾಪ್ ಮಾಡ್ತಾರೆ. ಅವರಿಗೆ ಇದೇ ರೀತಿ ಬಂದು ಎತ್ತಿ ತೋರಿಸುವಂತದ್ದು, ನೀನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳಿ ಜೋರಾಗಿ ಒಬ್ಬೆಡುವಂತದ್ದು. ಕೊನೆಗೆ ಪಾಪ ಆ ಲಾರಿ ಡ್ರೈವರ್ ಏನೂ ಇಲ್ಲ ಅಂತ ಹೇಳಿ ಅವನದ್ದು ಇದ್ದದ್ದು ಹಣವನ್ನೆಲ್ಲ ಕೊಟ್ಟು ಓಡಿ ಹೋಗ್ತಾನೆ. ಇಂತಹ ಮರ್ಯಾದೆಗೆ ಹಂಚು ಎಷ್ಟೋ ಜನ ಇಲ್ಲಿ ದಿನನಿತ್ಯ ಇಲ್ಲಿ ಕೈ ಬಿಡೋದಿಲ್ಲ. ಹಾಗಾದ್ರೆ ಏನೇ ತಡೆ ಬಂದ್ರೂ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ. ಖಂಡಿತ ಮೇಡಮ್, ನಾನು ಹೇಳಿದ್ದೀನಲ್ಲ, ನನ್ನ ಪ್ರಾಣ ಹೋದ್ರೂ ಸರಿನೇ. ನನ್ನನ್ನು ಇಲ್ಲಿ ಯಾವ ರೀತಿ ನೀವು ದಮನ ಮಾಡ್ತೀರಾ ಮಾಡಿ, ನಾನು ಇದು ಜನರಿಗೋಸ್ಕರ, ಯಾವ ಲಾಬಿಗೋಸ್ಕರನೂ ಅಲ್ಲ, ಯಾವ ಪಕ್ಷದ ಪರವಾಗಿನೂ ಅಲ್ಲ, ಯಾವ ಸಂಘಟನೆ ಪರವಾಗಿ ಅಲ್ಲ. ನಾನೊಂದು ಒಂದು ಸಣ್ಣ ಸಮಾಜ ಸೇವಕನಾಗಿ ಇಲ್ಲಿ ಮರೆಯುವಂತಹ ದೌರ್ಜನ್ಯವನ್ನ ಕಂಡು ಈ ಒಂದು ಹೋರಾಟಕ್ಕೆ ಇದ್ದಿದ್ದೇನೆ. ಇದು ನಿಜವಾಗಿಯೂ ಜನರಿಗೆ ಕಾಣ್ತದೆ. ಹೌದಾದ್ರೆ ಈ ರಸ್ತೆಯಲ್ಲಿ ಹೋಗುವಂತ ನನ್ನ ಆಸುಪಾಸಿನ ಸುರತ್ಕಲ್, ಕಾಟಿಪಲ್ಲ, ಕೃಷ್ಣಾಪುರ, ಇಡ್ಯ, ಮುಕ್ಕ, ಕಿನ್ನಿಗೋಲಿ, ಅಲೆಯಂಗಡಿ, ಪಕ್ಷಿಕೆರೆ, ಪರಿಬಿದ್ರಿ ಈ ಭಾಗದ ಜನರು ಏನಿದ್ದೀರಾ, ಮುಲ್ಕಿ ಭಾಗದ ಜನರು, ಇದು ನೀವು ದಿನನಿತ್ಯ ಅನುಭವಿಸುವಂತಹ ಕಿರುಕುಲ. ಇದು ನಿಜವಾಗಿಯೂ ನಿಮಗೆ ಹೋರಾಟದ ಮನೋಭಾವನೆ ಇದೆ. ಇಲ್ಲಿ ಇವರು ಬೇಡ, ಈ ಒಂದು ಟೋಲ್ಗೇಟ್ ಬೇಡ ಅಂತ ಹೇಳಿದ್ರೆ ಇವತ್ತು 3 ಗಂಟೆಗೆ ನಾನು ಕರೆ ಕೊಟ್ಟಿದ್ದೇನೆ. ಇವತ್ತು 3 ಗಂಟೆಗೆ ನಮ್ಮ ಶಕ್ತಿ ಪ್ರದರ್ಶನ ಲೋಕಲೈಸ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಹೇಳಿದ್ದೇನೆ. ನೀವು ಬನ್ನಿ ಜನರು, ಇದು ನಿಮಗೋಸ್ಕರ. ಇಲ್ಲದಿದ್ದು ಪರವಾಗಿಲ್ಲ, ಇದು ನನ್ನ ಸೋಲಲ್ಲ, ಇದು ನಿಮ್ಮ ಸೋಲು. ನನ್ನ ಪ್ರಾಣ ಹೋಗಬೇಕು ಅಷ್ಟೇ. ಆದ್ರೆ ಇಲ್ಲಿ ನ್ಯಾಯ ಸಾಯ್ತದೆ, ಸೋಲು ಗೆಲ್ತದೆ ಅಷ್ಟೇ ನಾನು ಹೇಳ್ತೇನೆ. ಧನ್ಯವಾದಗಳು ಆಸಿಫ್ ತಮ್ಮೆಲ್ಲ ಮಾಹಿತಿಗೆ.